ಹಾಯ್ ಗುಡ್ ಮಾರ್ನಿಂಗ್ ಸುಪ್ರಭಾತ ನಮಸ್ತೆ ಎಲ್ಲರಿಗೂ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾವು ಕೂಡ ಆರೋಗ್ಯವಾಗಿದ್ದೇವೆ. ಇವತ್ತಿನ ವ್ಲಾಗ್ ಇನ್ನು ಸ್ಟಾರ್ಟ್ ಮಾಡುವಲ್ಲ. ನೋಡಿ ನಮ್ಮ ವಾರಿಜಮ್ಮ ನಾನು ಇಲ್ಲಿ ಮೇಲಿಕ್ಕೆಲ್ಲ ಬಿಟ್ಟದ್ದು, ಅವಳೊಬ್ಬಳನ್ನೇ ಬಿಟ್ಟದ್ದು. ಎಲ್ಲರನ್ನು ಒಟ್ಟಿಗೆ ನಾನು ಬಿಟ್ಟರೆ ಉಂಟಲ್ಲ, ಮತ್ತು ಇಲ್ಲಿ ನನ್ನ ತರಕಾರಿ ಕೃಷಿ ಹಾಳಾಗ್ತದೆ. ಇಷ್ಟು ವರ್ಷದಿಂದ ನಾನು ಕಾಯ್ತಾ ಇದ್ದೇನೆ ಗೊತ್ತು, ಒಂದು ತರಕಾರಿ ಕೃಷಿ ಮಾಡಬೇಕು, ಕಿಚನ್ ಗಾರ್ಡನ್ ಮಾಡಬೇಕು ಅಂತ ಹೇಳಿ. ಹಾಗೆ ಇವರನ್ನು ತಂದ ನಂತರ ಮಾಡಲಿಕ್ಕೆ ಆಗಲಿಲ್ಲ. ಸೆಗಣಿ ಗೋಮೂತ್ರದಿಂದ ಸಾವಯವ ಮಾದರಿಯಲ್ಲಿ ಒಂದು ಮಾಡಿ ನೋಡಬೇಕು ಅಂತ ಭಾರಿ ಆಸೆ ಉಂಟು ನನಗೆ. ಅದಕ್ಕೆ ಇವರು ಬಿಡುವುದಿಲ್ಲ. ಆಯ್ತಾಣಿ. ಇವಳು ಚೌತಿಗೆ ರಜೆ ಸಿಕ್ಕಿ ಬಂದದ್ದು. ಈಗ ರಜೆ ಮುಗೀತಾ, ಹಾಗೇನು ಇವತ್ತು ಹೊರಡೋದು. ನೋಡಿ ನಮ್ಮ ಬಂಟಿಗೆ ಬೇಜಾರಾಗೋದು. ಏ ಬಂಟಿ ಮರಿ ಏನಣ್ಣ, ನೋಡಿ ನಾವು ಹೊರಡೋದೆಲ್ಲ ಹೀಗೆ. ಕೊಡೆ ಬಂಟಿಗೆ ಭಾರಿ ಬೇಸರ ಆಗ್ತಾ ಉಂಟು ನೋಡಿ. ಇವತ್ತು ನಾನು ಮಾಡುವ ರೆಸಿಪಿ ಪಂಜಾಬ್ ರಾಜ್ಯದ ಫೇಮಸ್ ರೆಸಿಪಿ, ಅದು ಚೋಲೆ ಭಟೂರಾ. ಸೊ ನೋಡುವಲ್ಲ ಹೇಗೆ ಇದು ಮಾಡೋದು ಅಂತ ಹೇಳಿ. ಅದಕ್ಕೆ ನಾವು ಬಿಳಿ ಕಡಲೆಯನ್ನು ಮೊದಲೇ ನೀರಿನಲ್ಲಿ ನೆನೆಸಿ ಹಾಕಿಡಬೇಕು. ಆಮೇಲೆ ಅದನ್ನುಂಟಲ್ಲ, ನಾವು ಅದಕ್ಕೆ ಒಳ್ಳೆ ಕಲರ್ ಬರಬೇಕಾದ್ರೆ ಟೀ ಡಿಕಾಕ್ಷನ್ನಲ್ಲಿ ಬೇಯಿಸಬೇಕು. ಮತ್ತು ಅದಕ್ಕೆ ಬೇಯುವಾಗಲೇ ಕೆಲವು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಬೇಕು. ಅಂದರೆ ಏಲಕ್ಕಿ, ಲವಂಗ, ನೋಡಿ ಇದನ್ನೆಲ್ಲ ನಾವು ಫಸ್ಟಿಗೆ ಹಾಕಿಟ್ಕೊಂಡ್ರೆ ಅದಕ್ಕೆ ತುಂಬ ಒಳ್ಳೆ ಸ್ಮೆಲ್ ಬರ್ತದೆ. ಇದಕ್ಕೆ ಮೇಯ್ನ್ ಕಾನ್ಸೆಪ್ಟ್ ಅಂತ ಹೇಳಿದರೆ, ಇದಕ್ಕೆ ಕಲರ್ ಮತ್ತು ಸ್ಮೆಲ್. ಕಲರ್ ಬರಲಿಕ್ಕೆ ಇದು ಬೆಂದಾದ ಮೇಲೆ ಉಂಟಲ್ಲ, ಫ್ರೈ ಮಾಡೋದು ಎಲ್ಲ ಕೂಡ ನಾವು ಕಬ್ಬಿಣದ ಬಾಣಲೆಯಲ್ಲಿ ಮಾಡಬೇಕು. ಮತ್ತೊಂದು ಇದರದ್ದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಎಂತ ಅಂತ ಹೇಳಿದರೆ ದಾಳಿಂಬೆ. ಈ ಟೊಮೆಟೊ ಇದು ಪ್ಯೂರಿ ನಾವು ಮಾಡ್ತೇವಲ್ಲ, ಸೊ ಅದನ್ನು ಮಾಡುವಾಗ ಅದರ ಜೊತೆಗೆ ನಾವು ದಾಳಿಂಬೆಯನ್ನು ಸಹ ಕಡಿಬೇಕು. ಚೋಲೆ ತಯಾರಿಸಲಿಕ್ಕೆ ಬೇಕಾದಂತಹ ಐಟಮ್ಗಳಿದೆಲ್ಲ. ಮತ್ತು ಇದರಲ್ಲಿ ಉಂಟಲ್ಲ ಆನಿಯನ್ ಆಗಿರ್ಬೋದು, ಅದು ಕೂಡ ಹಾಗೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಯೇ ಹಾಕಬೇಕು. ಬಾಯಿಗೆ ಜಗಿಲಿಕ್ಕೆ ಕಡಲೆ ಮಾತ್ರ ಸಿಗಬೇಕು. ಹಾಗೆ ನೋಡಿ ಇದಿಷ್ಟು ಐಟಮನ್ನು ಕೂಡ ನಾನು ಗ್ರೈಂಡ್ ಮಾಡಿಟ್ಟು ತುಪ್ಪ ಅಥವಾ ಎಣ್ಣೆಯಲ್ಲಿ ನಾವು ಅದು ಕಪ್ಪಾಗುವವರೆಗೆ ಸಹ ಫ್ರೈ ಮಾಡಬೇಕು. ಫಸ್ಟಿಗೆ ನಾವು ಇಟ್ಟಂತಹ ಎಲ್ಲ ಸ್ಪೈಸಸನ್ನು ಚಂದ ಮಾಡಿ ಪರಿಮಳ ಬರುವ ಹಾಗೆ ಹುರಿದಿಟ್ಕೊಳ್ಬೇಕು. ಅದರ ನಂತರ ಗಾರ್ಲಿಕ್, ಆನಿಯನ್, ಜಿಂಜರ್ ಪೇಸ್ಟನ್ನು ಹಾಕಿ ಅದು ಕಪ್ಪಾಗಬೇಕು, ಅಷ್ಟು ನಾವು ಫ್ರೈ ಮಾಡಬೇಕು. ಈ ಚೋಲೆ ಭಟೂರಾ ಉಂಟಲ್ಲ, ಇದು ಪಂಜಾಬಿದ್ದು ಸ್ಪೆಷಲ್ ಐಟಮ್ ಕೂಡ ಹೌದು, ಡೆಲ್ಲಿದು ಕೂಡ ಸ್ಪೆಷಲ್ ಐಟಮ್ ಕೂಡ ಹೌದು. ಹಾಗೆ ನನಗೆ ಅದೊಂದು ದೊಡ್ಡ ಕನ್ಫ್ಯೂಷನ್ ಆಯಿತು. ಗರಂ ಮಸಾಲೆ ಪುಡಿ ಮತ್ತು ಕೊತ್ತಂಬರಿ, ಜೀರಿಗೆ, ಮೆಂತೆ ಹುಡಿ, ಮೆಣಸಿನ ಹುಡಿ, ಹಾಗೆ ಅರಶಿನ ಹುಡಿ, ಹಿಂಗು ಇಷ್ಟನ್ನು ಹಾಕಿ ಮತ್ತೊಮ್ಮೆ ಸರಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು.
ಮತ್ತು ಸ್ವಲ್ಪ ಕಡಲೆ, ಬೆಂದ ಕಡಲೆ ಉಂಟಲ್ಲ ಅದನ್ನು ತೆಗೆದಿಟ್ಟು ಗ್ರೈಂಡ್ ಮಾಡಿ ಅದನ್ನು ಸಹ ಮಿಕ್ಸ್ ಮಾಡಬೇಕು. ಆಗ ಒಳ್ಳೆ ಕನ್ಸಿಸ್ಟೆನ್ಸಿ ಬರ್ತದೆ. ಸೊ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಳ್ಬೇಕು. ಮತ್ತು ಹಾಗೆ ನಮಗೆ ಹುಳಿ ಸಿಹಿ ಟೇಸ್ಟ್ ಬೇಕು ಅಂತ ಇದ್ದರೆ ಹುಣಸೆ ಹುಳಿ ಅಥವಾ ಆಮ್ಚೂರು ಸೇರಿಸಿಕೊಳ್ಳೋದು ಅಥವಾ ಸ್ವಲ್ಪ ಬೆಲ್ಲ ಸೇರಿಸಿಕೊಳ್ಳೋದು ಮಾಡಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಮತ್ತು ಇದಕ್ಕೆ ಒಳ್ಳೆ ಸ್ಮೆಲ್ ಕೊಡೋದು ಈ ಥರ ಒಗ್ಗರಣೆ ಕೊಡೋದ್ರಿಂದ ಜಿಂಜರ್ ಮತ್ತು ಹಸಿಮೆಣಸು ಕಾಯಿಸಿ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ನಮ್ಮ ಚೋಲೆ ರೆಡಿ. ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಾಲಿನ ಕೆನೆ ಎಲ್ಲ ಹಾಕಿ ಚಂದ ಮಾಡಿ ಡೆಕೋರೇಟ್ ಮಾಡಿದರೆ ಆಯಿತು. ಬತೂರ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಮೈದಾ ಬೇಕಾಗೋದು. ಮತ್ತು ಸಣ್ಣ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಒಂದು 2 ಸ್ಪೂನ್ ಹಾಕಿದರೆ ಆಯಿತು. ಮತ್ತು ಹುಳಿ ಬರಲಿಕ್ಕೆ ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಅದನ್ನು 4 ಗಂಟೆಗಳ ಕಾಲ ನಾವು ಹಾಗೆಯೇ ಇಡಬೇಕು. ಅಷ್ಟಾಗೋ ಅದು ಹುಳಿ ಬಂದು ಒಳ್ಳೆ ಟೆಕ್ಸ್ಚರ್ ಬರ್ತದೆ. ಮತ್ತು ಸ್ವಲ್ಪ ಉಪ್ಪು ಸಕ್ಕರೆ ಇಷ್ಟನ್ನು ಹಾಕಿ ಕಲಸಿ ನಾವು ಮುಚ್ಚಿಡಬೇಕು. ಹಾಗೆ ತೆಂಗಿನ ಎಣ್ಣೆ ಬಿಸಿ ಮಾಡಿ ಅಥವಾ ಯಾವುದೇ ಎಣ್ಣೆ ಬಿಸಿ ಮಾಡಿ ಸಹ ಅದಕ್ಕೆ ಆ್ಯಡ್ ಮಾಡಬೇಕಾಯ್ತು. ಅದು ಮರ್ತೋಯ್ತು ಹೇಳಲಿಕ್ಕೆ. ಪೂಜೆ ಸಾಕ್ತಾ ಉಂಟು. ಅಂದರೆ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನಾನು ಇದನ್ನು ರೆಡಿ ಮಾಡಿದ್ದೇನೆ. ನಾನು ಈ ರೆಸಿಪೀಸ್ ಎಲ್ಲ ಹಾಗೆ ಮಧ್ಯಾಹ್ನ ಬೆಳಿಗ್ಗೆಗೆಲ್ಲ ಉಪಯೋಗ ಆಗುವ ಹಾಗೆ ಮಾಡೋದು. ಅಂದರೆ ಎಕ್ಸ್ಟ್ರಾ ಅಂತ ಮಾಡೋದಿಲ್ಲ. ಅಂದರೆ ಸಂಜೆ ಎಲ್ಲ ನಾವು ಏನು ಆ ಥರ ತಿನ್ನುವ ಅಭ್ಯಾಸ ಇಲ್ಲಲ್ಲ. ನೋಡಿ ನಮ್ಮ ಚೋಲೆ ಬತೂರ ರೆಡಿ ಆಯಿತು. ನೀವು ಸಹ ಮನೆಯಲ್ಲಿ ಮಾಡಿ ತಿಂದು ಎಂಜಾಯ್ ಮಾಡಿ. ನಾನೀಗ ಹಳದಿ ಹೂವಿನ ಬಳ್ಳಿ ತರಲಿಕ್ಕೆ ಹೊರಟದ್ದು. ಅದು ಬೇಯಿಸಿಕೊಟ್ರೆ ಅಂತೆ 2 ಆರಿ ಹುಲ್ಲಿನ ಸಮ ಅಂತೆ, ಅರ್ಧ ಬಕೆಟ್ ಕೊಟ್ಟರೆ. ಹಾಗೀಗ ಹೊರಟಿದ್ದೇನೆ. ನಮ್ಮ ಇವಳು ನೋಡಿ ಅಂತೆ ವಾರಿಜಮ್ಮನ ಕತೆ ಹೇಳ್ತೇನೆ ನಿಮಗೆ. ಭಾರಿ ಗಮ್ಮತ್ತುಂಟು. ಮೇದು ಬಂದು ತನ್ನ ಮಗನ ಹತ್ರ ನಿಂತ್ಕೊಂಡು ಹಾಲು ಕುಡಿಸ್ತಾ ಇದ್ದಾಳೆ. ಭಾರಿ ಜನಯ ಈ ಒಂಜಿ ಅವಳಿ ವಾರಿಜ ಅವ ನೋಡಿ. ಇವಳನ್ನು ಬಿಟ್ಟಿದ್ದೇನೆ ಈಗ. ಸಾಕಾಯ್ತು ಅವಳು ಹುಲ್ಲಿಟ್ಟ ಜಾಗಕ್ಕೆ ಓಡುದು ಅಂತ ಎಳ್ದು ತಂದು ನಿಲ್ಲಿಸಿದ್ದು. ಇವಳು ನೋಡಿ ಮಂಡೆ ವೆಚ್ಚ ಮಾಡೋದೀಗ. ನಮ್ಮ ವರ್ಧನ ಇದ್ದಾನೆ, ಅವನಿಗೆಲ್ಲ ಕಂಪನಿ ಇದ್ದಾರಲ್ಲ ಇಲ್ಲಿ. ಇರಲಿ. ಇಂಕೆ ಬೇಲಿ ಮಾಡ್ತಾನೆ ಬಾ ಬಿದೆ ಬಾ ಅಪ್ಪ. ಇದನ್ನೀಗ ಬೇಯಿಸಿ ನಾನು ಮಧ್ಯಾಹ್ನಕ್ಕೆ ಕೊಟ್ಟರೆ, ನಾನು ಮಧ್ಯಾಹ್ನಕ್ಕೆ ಮತ್ತೆ ಹುಲ್ಲು ಹಾಕಬೇಕಂತ ಹೇಳಿ, ಇನ್ನು ಸಂಜೆಗೆ ಹುಲ್ಲು ಹಾಕಿದರೆ ಸಾಕು. ಅದಕ್ಕೆ ಈಗ ಭಾರಿ ಅರ್ಜೆಂಟಲ್ಲಿ ಮಾಡೋದು. ಮತ್ತೆ ಇವತ್ತಿನ ರೆಸಿಪಿ ಕೂಡ ಆಗಬೇಕಷ್ಟೇ ನಂದು. ಅದು ನನ್ನ ಕೆಲಸದವ ಇದ್ದಾನಲ್ಲ, ಅವನ ಅಪ್ಪ BP ಲೋ ಆಗಿ ತಲೆ ತಿರುಗಿ ಬಿದ್ದದಂತೆ. ಹಾಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಕಾಣ್ತದೆ. ಹಾಗೆ ಅವನು ಬಂದಿಲ್ಲ ಇವತ್ತು. ಅವನ ಅಪ್ಪನಿಗೆ ಸಹ ಏಜ್ ಆಯಿತು, 70 ವರ್ಷ ಏನೋ ಆಯಿತು ಹಾಗೆಲ್ಲ. ಅದಕ್ಕೆ ಈಗ ನಾನು ಪ್ರಿಪೇರ್ ಆಗಬೇಕಷ್ಟೇ. ನಾವು ಎಷ್ಟು ದಿವಸ ರಜೆ ಮಾಡ್ತಾನೆ ಗೊತ್ತಿಲ್ಲ.
ಅದಕ್ಕೆ ನಾನೀಗ ರೆಡಿ ಆಗಿರ್ಬೇಕೆಲ್ಲ, ಹಿಂಡಿ ಅದೇ ಇದೆಲ್ಲ ತರಿಸ್ಬೇಕು. ಫ್ರೆಂಡ್ಸ್, ನಾನೀಗ ಸ್ನಾನ ಎಲ್ಲ ಮಾಡಿ ಹಟ್ಟಿಗೆ ಬಂದಿದ್ದೆ. ನನಗೆ ಮತ್ತೆ ನೆನಪಾಯಿತು ಕೆಲಸದ ಅವೈಲಿಗೆ ಹುಲ್ಲು ಹಾಕಲಿಕ್ಕೆ ಬರಬೇಕು ಅಂತ ಹೇಳಿ. ಹುಲ್ಲು ಹಾಕಿ ನಮ್ಮ ಊಟ ಎಲ್ಲ ಆದಮೇಲೆ ರೆಸಿಪಿ ಸ್ಟಾರ್ಟ್ ಮಾಡೋದು, ಆಮೇಲೆ ಎಡಿಟಿಂಗ್ ಮಾಡಬೇಕು. ಈಗಂತೂ ಫುಲ್ ಬ್ಯುಸಿ. ರೆಸಿಪಿ ಸ್ಟಾರ್ಟ್ ಮಾಡಿದ ಮೇಲೆ ಉಂಟಲ್ಲ, ಅಂದರೆ ಅದು ಹುಡುಕ್ಲಿಕ್ಕೆ ನನಗೆ ತುಂಬ ಟೈಮ್ ತಗೊಳ್ತದೆ ಅಂತ. ಯಾವ ಊರಲ್ಲಿ ಯಾವುದು ಫೇಮಸ್, ಯಾವುದಲ್ಲಿ ಇದು ಟ್ರೆಡಿಷನ್, ಅದೆಲ್ಲ ನನಗೆ ತುಂಬ ಹುಡುಕಿ ನಂಗೆ ಕಣ್ಣೇ ನೋವಾಗ್ತದೆ ಇದು ಯೂಟ್ಯೂಬನ್ನು ಸ್ಕ್ರೋಲ್ ಮಾಡಿ ಮಾಡಿ ಆಗುವಾಗ. ಹಾಗೆ ಫುಲ್ ಬ್ಯುಸಿ ಅಂದರೆ ಬ್ಯುಸಿ. ಅದರ ಡೇಯಲ್ಲಿ ಇವತ್ತು ಕೆಲಸದ ಅವಶ್ಯ ಇಲ್ಲ. ವೃದ್ಧಿಯನ್ನು ಹೊರಗೆ ಬಿಟ್ಟಿದ್ದೇನೆ, ಅವಳು ಎಲ್ಲಿ ಹೋದ್ಲು ಅಂತ ಕಾಣೋದಿಲ್ಲ. ಒಂದೋ ತೋಟಕ್ಕೆ ಹೋಗಿರಬೇಕು, ಇಲ್ಲದಿದ್ದರೆ ಗೇಟಿನಿಂದ ಹೊರಗೆ ಹೋಗಿರಬೇಕು. ಈಗ ನಮ್ಮ ವರ್ಧನಿಗೆ ಸಹ ಮಂಡೆ ಬೆಚ್ಚಾಗ್ತಾ ಉಂಟು. ಅವನನ್ನು ಬಿಡಲಿಕ್ಕಿಲ್ಲ ಅಲ್ಲ, ಅವನಿಗೆ ಹುಲ್ಲು ಹಾಕಿ ನಾನು ಹೋಗ್ತೇನೆ. ನೋಡಿ ಅವಳ ಮಗಳು ಕೂಗುದು. ನಮ್ಮ ಕಿಟ್ಟು ನೋಡಿ, ಅವಳಿಗೆ ಯಾವ ತಲೆ ಬಿಸಿ ಸಹ ಇಲ್ಲ, ಗಮ್ಮತ್ತಾಗಿ ಮಲಗಿಕೊಂಡು ತಿಂದುಕೊಂಡು ಇದೇ ಇಷ್ಟೇ ಕೆಲಸ. ಮತ್ತು ಇಲ್ಲಿ ನೋಡಿ, ಈಗ ಕರುಗಳನ್ನು ಸಹ ಸಂಜೆ ಹೊತ್ತಿಗೆ ಬಿಟ್ಟದ್ದು ಸ್ವಲ್ಪ ಆದರೂ ಹುಲ್ಲು ಮೇಯ್ಲಿ ಅಂತ ಹೇಳಿ. ಅವರು ಎಲ್ಲರೊಟ್ಟಿಗೆ ಬಿಟ್ಟುಂಟಲ್ಲ, ಹುಲ್ಲು ಮೇಯ್ಲಿಕ್ಕಿಲ್ಲ, ಆಟ ಆಡೋದೆ. ಹಾಗೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ, ಆಯಿತಾ? ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಆಯಿತಾ? ಪ್ಲೀಸ್ ನಿಮ್ಮ ಐಡಿಯಾಸ್ ಏನಾದರೂ ಇದ್ದರೆ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.